ಎಸ್, ಈ ಒಂದು ಕೊರೋನಾ ವಿಚಾರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ತೆಗೆದುಕೊಳ್ತಾ ಇರುವಂತಹ ಕೆಲವೊಂದು ಕ್ರಮಗಳು ಎಲ್ಲೋ ದಕ್ಷಿಣ ಕನ್ನಡ ಜಿಲ್ಲೆಗೆ ಮುಂದಿನ ದಿನಗಳಲ್ಲಿ ದುಬಾರಿಯಾಗುತ್ತಾ ಎನ್ನುವಂತಹ ಒಂದು ಪ್ರಶ್ನೆಗಳು ಈಗ ಉದ್ಭವವಾಗಿದೆ. ಯಾಕೆ ಅಂತ ಹೇಳಿದ್ರೆ, ಮುಂಬೈನಿಂದ ರೈಲಿನಲ್ಲಿ ಮಂಗಳೂರಿಗೆ 30 ಜನರು ಆಗಮಿಸಿದ್ರು ಪ್ರಯಾಣಿಕರಾಗಿ. ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್ಗೆ ಸುಮಾರು 30 ಮಂದಿ ಬಂದಿದ್ರು. ಮುಂಜಾನೆ 3:30ಕ್ಕೆ ಆಗಮಿಸಿದಂತಹ ದೆಹಲಿ ಮುಂಬೈ ಕೇರಳ ಸಂಪರ್ಕದ ರೈಲು ಏನಿದೆ ಆ ಮೂಲಕ ಮುಂಬೈನಿಂದ ಬಂದಿದ್ರು. ಅವರನ್ನ ತಪಾಸಣೆ ಮಾಡಲೇ ಇಲ್ಲ ಎನ್ನುವಂತಹ ಮಾಹಿತಿ ಇದೀಗ ಲಭಿಸ್ತಾ ಇದೆ. ಜಿಲ್ಲೆಯ ವಿವಿಧೆಡೆಯ ಜನರ ಮಾಹಿತಿಯನ್ನ ಯಾವುದನ್ನು ಕೂಡ ಸಂಗ್ರಹ ಮಾಡಿಲ್ಲ. ಎಲ್ಲರೂ ಕೂಡ ಮನೆಯಲ್ಲಿ ಕ್ವಾರಂಟೈನ್ ಆಗಬೇಕು ಎನ್ನುವಂತಹ ಒಂದು ಸೂಚನೆಯನ್ನು ಏನು ಪೊಲೀಸರು ಕೊಟ್ಟರು, ಆ ಸೂಚನೆಯನ್ನು ಪಡೆದುಕೊಂಡು ಬಂದಂತಹ ಪ್ರಯಾಣಿಕರು ಯಾರೆಲ್ಲ ಇದ್ರು ಅವರು ನೇರವಾಗಿ ಬಸ್ಗಳ ಮೂಲಕ ಅಥವಾ ಆಟೋಗಳ ಮೂಲಕ ಅಥವಾ ಅವರು ಮಾಡಿಕೊಂಡ ವಾಹನದ ವ್ಯವಸ್ಥೆಯ ಮೂಲಕ ಅವರವರ ಮನೆಗೆ ತಲುಪಿದ್ದಾರೆ. ಆದರೆ ಬಂದಿರುವಂತಹ ಪ್ರಯಾಣಿಕರು ಯಾರು, ಯಾವ ತಾಲೂಕಿನವರು, ಯಾವ ಭಾಗಕ್ಕೆ ಸೇರಿದವರು ಇತ್ಯಾದಿ ಡೀಟೇಲ್ಸ್ ಅನ್ನು ಏನು ಕಲೆ ಹಾಕಬೇಕು. ಯಾಕೆ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಅವರು ಹೋಮ್ ಕ್ವಾರಂಟೈನ್ ಆದಂತಹ ಸಂದರ್ಭದಲ್ಲಿ ಅವರ ಬಗ್ಗೆ ನಿಗಾವನ್ನು ವಹಿಸಬೇಕಾಗತ್ತೆ. ನಿಟ್ಟಿನಲ್ಲಿ ಮಾಹಿತಿಯನ್ನ ಸಂಗ್ರಹ ಮಾಡಬೇಕು. ಆ ಯಾವ ಕೆಲಸಗಳು ಕೂಡ ಆಗಿಲ್ಲ ಎನ್ನುವಂತಹ ಒಂದು ವಿಚಾರಗಳು ಏನು ಈಗ ಕೇಳಿ ಬರ್ತಾ ಇದೆ. ಇದು ಜಿಲ್ಲೆಯ ಪಾಲಿಗೆ ಸ್ವಲ್ಪ ಆತಂಕವನ್ನ ಹುಟ್ಟು ಹಾಕಿದೆ. ಯಾಕಾಗಿ ಇಲ್ಲಿ ಅಧಿಕಾರಿಗಳು ಈ ಒಂದು ನಿರ್ಲಕ್ಷ್ಯವನ್ನ ತಾಳಿದ್ದಾರೆ ಎನ್ನುವಂತಹ ಪ್ರಶ್ನೆಗಳು ಈಗ ಕೇಳಿ ಬರ್ತಾ ಇದೆ. ಇನ್ನು ಮನೆಯಲ್ಲೇ ಕ್ವಾರಂಟೈನ್ ಆಗಲು ಸೂಚಿಸಿ ಪೊಲೀಸರು ಹೇಳಿದ್ರು. ಆ ಸೂಚನೆಯಂತೆ ಆಟೋ ಬಸ್ನಲ್ಲಿ ವಿವಿಧ ಕಡೆಗೆ ತೆರಳಿದ್ರು ಬಂದಿರುವಂತಹ ಜನರು. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈಗ ಜಿಲ್ಲೆಯಾದ್ಯಂತ ಕೊರೋನಾ ಹರಡುವಂತಹ ಭೀತಿ ಹೆಚ್ಚಾಗಿದೆ. ಈ ನಡುವೆ ಮುಂಬೈನಿಂದ ಬಂದಂತಹ 3 ನೇರವಾಗಿ ಸುರತ್ಕಲ್ನ ನಾಡ ಕಚೇರಿಗೆ ತೆರಳಿದ್ರು. ನಾವು ಹೀಗೆ ಮುಂಬೈನಿಂದ ಬಂದಿದ್ದೇವೆ, ಇಷ್ಟೊತ್ತಿಗೆ ಬಂದಂತಹ ಟ್ರೈನ್ನಲ್ಲಿ ನಾವು ಬಂದಿದ್ದೇವೆ, ಇದು ನಮ್ಮ ಮಾಹಿತಿ ಅನ್ನುವಂಥದ್ದನ್ನು ಅವರೇ ಸ್ವಯಂ ಪ್ರೇರಿತರಾಗಿ ಹೋಗಿ 3 ಜನರು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಬಿಟ್ಟರೆ ಉಳಿದ ಯಾವ ಪ್ರಯಾಣಿಕರ ಮಾಹಿತಿ ಕೂಡ ಸಿಕ್ಕಿಲ್ಲ ಎನ್ನುವಂತಹ ವಿಚಾರಗಳು ಈಗ ಚರ್ಚೆಗೆ ಒಳಗಾಗ್ತಾ ಇದೆ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ನಾಗೇಶ್ ಕಾವೂರು. ಹಲೋ ನಾಗೇಶ್. ಎಸ್, ಅಂದ್ರೆ ಮುಂಬೈನಿಂದ ಬಂದಿದ್ದಂತಹ ಪ್ರಯಾಣಿಕರ ಪೈಕಿ ಹೆಚ್ಚಿನವರ ಡೀಟೇಲ್ಸ್ ಅನ್ನ ಕಲೆಕ್ಟೇ ಮಾಡಿಕೊಳ್ಳಿಲ್ಲ. ಏನು 3 ಸುರತ್ಕಲ್ ನಾಡ ಕಚೇರಿಗೆ ಹೋಗಿದ್ರು, ನಾವು ಈ ರೀತಿ ಮುಂಬೈನಿಂದ ಬಂದಿದ್ದೇವೆ ಎನ್ನುವಂತಹ ಮಾಹಿತಿಯನ್ನು ಅವರೇ ಸ್ವಯಂ ಪ್ರೇರಿತರಾಗಿ ಕೊಟ್ಟರು. ಉಳಿದವರದ್ದು ಯಾಕೆ ಕಲೆಕ್ಷನ್ ಆಗಿಲ್ಲ ಅಂದ್ರೆ ಅವರು ಬರುವಂತದ್ದು ಗೊತ್ತಿರ್ಲಿಲ್ವಾ, ಗೊತ್ತಿದ್ರು ಅಧಿಕಾರಿಗಳು ಸುಮ್ಮನೆ ಕೂತ್ಕೊಂಡಿದ್ರ ಅಂತ, ಏನಾಗಿದೆ ಇಲ್ಲಿ ಅಂತ? ಮುಂಬೈಯ ಒಂದು ಟ್ರೈನ್ ಮಂಗಳೂರಿಗೆ ಆಗಮಿಸಿದೆ. ಇವತ್ತು ಮುಂಜಾನೆ ಒಂದು 30 ಜನರ ಒಂದು ಹೊತ್ತುಕೊಂಡು ಇವತ್ತು ಮಂಗಳೂರಿಗೆ ಆಗಮಿಸಿದೆ. ಆದ್ರೆ ಅಧಿಕಾರಿಗಳು ಮಾತ್ರ ಅವರನ್ನು ಕ್ವಾರಂಟೈನ್ ಇಡದೆ ಮನೆಗೆ ಕಳಿಸಿರುವಂತದ್ದು. ಹಾಗಾಗಿ ಅಂದ್ರೆ ಈ ಒಂದು ಜಿಲ್ಲಾಡಳಿತ ಒಂದು ಮಾಡಿರುವಂತದ್ದು ಎಡವಟ್ಟಾಗಿರುವಂತದ್ದು. ಯಾಕೆಂದ್ರೆ ಈಗಾಗಲೇ ಅಂದ್ರೆ ಸಾಕಷ್ಟು ಕೊರೋನಾ ವೈರಸ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಬಾಧಿಸಿರುವಂತದ್ದು. ಹಾಗಾಗಿ ಮತ್ತಷ್ಟು ಈ ಒಂದು ಕೊರೋನಾ ವೈರಸ್ಗೆ ಒಂದು ಎಡೆ ಮಾಡಿಕೊಟ್ಟಿರುವಂತದ್ದು ಗೌತಮ್. ಹಾಗಾಗಿ ಈಗ ಜಿಲ್ಲಾಡಳಿತ ಮತ್ತು ನಮ್ಮ ರೈಲ್ವೆ ಇಲಾಖೆಯ ಒಂದು ಮತ್ತು ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಇವತ್ತು ಮುಂಬೈಯಿಂದ ಬಂದಂತ 30ಕ್ಕೂ ಅಧಿಕ ಮಂದಿಯನ್ನು ಈಗ ಯಾವುದೇ ರೀತಿಯಲ್ಲಿ ತಪಾಸಣೆ ಮಾಡದೆ ಅವರನ್ನು ಏಕಾಏಕಿಯಾಗಿ ಮನೆಗೆ ಕಳಿಸಿರುವಂತದ್ದು. ಸದ್ಯದ ಮಟ್ಟಿನಲ್ಲಿ ಈಗ ನಮಗೆ ತಿಳಿದು ಬರುವಂತ ಪೊಲೀಸರು ಒಂದು ಆಟೋ ಮತ್ತು ಬಸ್ ಸ್ಟ್ಯಾಂಡ್ ನಲ್ಲಿ ಹತ್ತಿಕೊಂಡು ಹೋಗ್ಬೇಕೆಂಬ ಒಂದು ಸೂಚನೆ ಕೊಟ್ಟಿರುವಂತದ್ದು. ಹಾಗಾಗಿ ಈಗ ಈಗಾಗಲೇ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಮಂಗಳೂರು ಅಂದ್ರೆ ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು ಒಂದು ಕೊರೋನಾ ವೈರಸ್ ಸಾಕಷ್ಟು ಒಂದು ಹೆಚ್ಚಾಗಿರುವಂತದ್ದು. ಆದ್ರೆ ಈಗ ನಿನ್ನೆಯಷ್ಟೇ ಉಡುಪಿಗೆ 150 ಮಂದಿ ಇದ್ರೆ ಅಲ್ಲಿ ಒಂದು ಕ್ವಾರಂಟೈನ್ ಅಧಿಕಾರಿಗಳು ಈಗಾಗಲೇ ಅವರನ್ನು ಕ್ವಾರಂಟೈನ್ ಮಾಡಲಾಗಿದೆ. ಆದ್ರೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮಾತ್ರ ಯಾವುದೇ ಒಂದು 30ಕ್ಕೂ ಹೊಂದಿರುವಂತಹ ಅವರು ಮುಂಬೈಯಿಂದ ಬಂದಂತಹ ಪ್ರಯಾಣಿಕರನ್ನು ಯಾವುದೇ ರೀತಿಯಲ್ಲಿ ಕ್ವಾರಂಟೈನ್ ಮಾಡದೆ ಜಿಲ್ಲಾಡಳಿತ ಒಂದು ಹೆಡೌಟ್ ಮಾಡಿರುವಂತದ್ದು. ಈಗ ಸದ್ಯದ ಮಟ್ಟಿನಲ್ಲಿ ಈಗ ಜಿಲ್ಲಾಡಳಿತ ಈಗ ಮತ್ತಷ್ಟು ಕೊರೋನಾ ವೈರಸ್ ನ ಭೀತಿ ಆವರಿಸುವಂತದ್ದು ಹೆಚ್ಚಾಗಿರುವಂತದ್ದು ಗೌತಮ್. ಹಾಗಾಗಿ ಸಾರ್ವಜನಿಕರ ವಲಯದಲ್ಲೂ ಕೂಡ ಮತ್ತಷ್ಟು ಭಯಭೀತರಾಗಿ ಮಾಡುವಂತದ್ದು ಗೌತಮ್. ಎಸ್, ಇನ್ನು ಬಂದಿರುವಂತವರ ಮಾಹಿತಿಯನ್ನ ಕಲೆ ಹಾಕುವಂತ ಪ್ರಯತ್ನಗಳು ಆ ಬಳಿಕ ಆದ್ರೂ ಆರಂಭಗೊಂಡಿದ್ಯಾ ಅಥವಾ ಇನ್ನು ಕೂಡ ಯಾರು ಬಂದವರು ಯಾರು ಅನ್ನುವಂಥದ್ದು ಗೊತ್ತಾಗದೆ ಈಗ ಹಾಗೆ ಉಳಿದು ಹೋಗುವಂತಹ ಚಾನ್ಸಸ್ ಇದೆಯಾ ಅಂತ ನಾಗೇಶ್? ಹೌದು ಗೌತಮ್. ಅಂದ್ರೆ ಬೆಂಗಳೂರಿನಲ್ಲಿ ಕೂಡ BBM ಒಂದು ಏನ್ ಮಾಡಿದೆ ಅಂದ್ರೆ ಯಾರು ಮುಂಬೈನಿಂದ ಬಂದಿದೆ ಅವರನ್ನು ಪ್ರತ್ಯೇಕವಾದ ಒಂದು ಬಸ್ನಲ್ಲಿ ಅವರನ್ನು ಸ್ಥಳಾಂತರ ಮಾಡುವಂತಹ ಒಂದು ಕೆಲಸ ಕಾರ್ಯಕ್ಕೆ ಮಾಡಿರುವಂತದ್ದು. ಆದ್ರೆ ಇಲ್ಲಿ ಜಿಲ್ಲಾಡಳಿತ ಮಾತ್ರ ಯಾವುದೇ ರೀತಿ ಅವರಿಗೆ ಪ್ರತ್ಯೇಕವಾದ ಒಂದು ವ್ಯವಸ್ಥೆ ಮಾಡಲಿಲ್ಲ. ಅವರನ್ನು ಮನೆಗೆ ಕಳಿಸುವ ಮೂಲಕ ಅವರನ್ನು ಅಂದ್ರೆ ಯಾವುದೇ ರೀತಿ ಎಲ್ಲಿಂದ ಬಂದಿದ್ರೆ ಅವರ ಡೀಟೇಲ್ಸ್ ಅನ್ನು ಕೂಡ ಕಲೆಕ್ಟ್ ಮಾಡದೆ ಈಗ ಅವರನ್ನು ಮನೆಗೆ ಕಳಿಸುವಂತ ಕೆಲಸ ಮಾಡಿರುವಂತದ್ದು. ಹಾಗಾಗಿ ಈಗ ಯಾವುದೇ ರೀತಿ ಜಿಲ್ಲಾಡಳಿತ ಈ ಒಂದು ಎಡವಟ್ಟು ಮಾಡಿಕೊಂಡಿರುವಂತದ್ದು. ಸಾರ್ವಜನಿಕ ಅಂದ್ರೆ ಈಗ ಸದ್ಯದ ಮಾಹಿತಿಯ ಪ್ರಕಾರ ಅವರನ್ನು ಯಾವುದೇ ರೀತಿಯಲ್ಲೂ ಕೂಡ ಅವರ ಒಂದು ಮಾಹಿತಿಯನ್ನೇ ಕಲೆ ಹಾಕ್ಲಿಲ್ಲ ಅಂತ ಒಂದು ಮಾಹಿತಿ ಸಿಕ್ಕಿರುವಂತದ್ದು ಗೌತಮ್. ಎಸ್, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.
ಯಾಕಾಗಿ ಇಂತಹ ಸನ್ನಿವೇಶಗಳು ಉದ್ಭವ ಆಗುತ್ತೆ ಅನ್ನುವಂಥದ್ದು ಇದುವರೆಗೂ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇಂತಹ ಒಂದು ಗಂಭೀರ ವಿಚಾರದಲ್ಲೂ ಈ ರೀತಿಯ ನೆಗ್ಲಿಜೆನ್ಸಿ ಯಾಕೆ ಅನ್ನುವಂಥದ್ದು ಪ್ರಜ್ಞಾವಂತ ನಾಗರಿಕರು ಕೇಳ್ತಾ ಇರುವಂತಹ ಪ್ರಶ್ನೆ. ಒಂದು ಕಡೆಯಿಂದ ಮಹಾಮಾರಿ ಸೋಂಕಿನ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇದೆ, ಮತ್ತೊಂದು ಕಡೆಯಿಂದ ಜೀವನವನ್ನು ನಾವು ಮತ್ತೆ ಹಳಿಗೆ ತರಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಅನ್ಲಾಕ್ ಡೌನ್ ಕೂಡ ಆಗ್ತಾ ಇದೆ. ಅನ್ಲಾಕ್ನ ಪ್ರೊಸೆಸ್ಗಳು ಈಗ ಒಂದೊಂದೇ ಜಾರಿಯಾಗ್ತಾ ಇದೆ, ಒಂದೊಂದೇ ಚಟುವಟಿಕೆಗಳು ಮತ್ತೆ ತಮ್ಮ ಕಾರ್ಯಾರಂಭವನ್ನು ಮಾಡ್ತಾ ಇದೆ. ಈ ನಡುವೆ ಗರಿಷ್ಠವಾಗಿ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗಿರುವಂಥದ್ದು ಅತಿ ಅಗತ್ಯ. ಪ್ರಧಾನಿಯವರು ಕೂಡ ಈ ನಿಟ್ಟಿನಲ್ಲಿ ಕರೆಯನ್ನು ಕೊಟ್ಟಿದ್ರು. ನಮ್ಮ ಆರೋಗ್ಯದ ಬಗ್ಗೆ ನಾವು ಕಾಳಜಿಯನ್ನು ವಹಿಸಬೇಕು, ಇನ್ನು ಅದರ ಜೊತೆಗೆ ಬದುಕೋದಿಕ್ಕೆ ಕಲಿಯಬೇಕು ಅನ್ನುವಂಥದ್ದು. ಬದುಕೋದಿಕ್ಕೆ ಕಲಿಯುವಂಥದ್ದು ಸರಿ, ಆದರೆ ಈ ರೀತಿ ಕೆಲವೊಂದು ಘಟನೆಗಳಾದಾಗ ಅದು ಮತ್ತೊಬ್ಬರಿಗೆ ಅಪಾಯವನ್ನು ತಂದೊಡ್ಡುತ್ತೆ ಅನ್ನುವಂತಹ ಒಂದು ಅರಿವಿದ್ರೂ ಕೂಡ ಈ ರೀತಿಯ ನಿರ್ಲಕ್ಷ್ಯ ಯಾಕೆ ಅನ್ನುವಂಥದ್ದು ಈಗ ಬಹಳ ಮುಖ್ಯವಾಗಿ ಕೇಳಿ ಬರ್ತಾ ಇದೆ. ಬಹುಶಃ ಮುಂದಿನ ದಿನಗಳಲ್ಲಾದರೂ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ನಿರ್ಲಕ್ಷ್ಯವನ್ನು ತಾಳದೆ ಈ ನಿಟ್ಟಿನಲ್ಲಿ ಸಮಗ್ರವಾಗಿ ಮಾಹಿತಿಯನ್ನು ಸಂಗ್ರಹ ಮಾಡುವಂಥದ್ದಿರ್ಬೋದು. ಯಾರೆಲ್ಲ ಹಾಟ್ಸ್ಪಾಟ್ ಆಗಿರುವಂತಹ ರಾಜ್ಯಗಳಿಂದ ಬರ್ತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ಒಂದು ಸೂಕ್ತವಾದ ವ್ಯವಸ್ಥೆಯನ್ನು ಕಲ್ಪಿಸುವಂಥದ್ದು ಅನಿವಾರ್ಯ ಆಗುತ್ತೆ. ಇಲ್ಲದಿದ್ದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ವ್ಯಾಪಕವಾಗಿ ಕೋವಿಡ್-19 ಪ್ರಕರಣಗಳು ಹೆಚ್ಚಾಗುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯ ಡೌಟ್ಗಳು ಉಳಿಯೋದಿಲ್ಲ.